ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗಂಟೆ ಆಯಿತು 10 ಗಂಟೆ. ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಎಲ್ಲಿಗೆ ಬಂದಿದ್ದೇನೆ ಅಂದರೆ ನಮ್ಮ ಅಜ್ಜಿಯ ಊರಿಗೆ, ನನ್ನ ತವರ ಮನೆಗೆ, ಅದು ಸಾನೂರಿನಲ್ಲಿ. ಏನಪ್ಪ ಇವತ್ತು ವಿಶೇಷ ಅಂದರೆ ಗರಡಿ ಕೋಲ. ಇದು 2 ದಿವಸ ಆಗ್ತದೆ ನಮ್ಮ ಊರಿನಲ್ಲಿ. ನಾನಿವತ್ತು ಬೇಗ ಬಂದಿದ್ದೇವೆ ನಾವು, ಹಾಗಾಗಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಏನು ಕೋಲ ಕಟ್ಟುವವರು ಇದ್ದಾರೆ ನೋಡಿ, ಅಥವಾ ಪಾತ್ರಿ, ಅವರು ವೇಷವನ್ನು ಹಾಕ್ತಾಯಿದ್ರು. ಹಾಗಾಗಿ ಇಂಥ ಚಾನ್ಸ್ ನಿಮ್ಮ ಜೊತೆ ಚಾನ್ಸ್ ವೀಡಿಯೋ ಮಾಡಲಿಕ್ಕೆ ಒಳ್ಳೆ ಚಾನ್ಸ್ ಅಂತ ವೀಡಿಯೋ ತೆಗೆದು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾ ಇದ್ದೇನೆ. ಇದು ಆ್ಯಕ್ಚುಲಿ ಆಗಿ 1 ತಿಂಗಳಾಯಿತು ಹತ್ರ. ಅದಕ್ಕಿಂತ ಮುಂಚೆ ತುಂಬ ವೀಡಿಯೋಸ್ ಇದ್ದು ಅದನ್ನು ಅಪ್ಲೋಡ್ ಮಾಡಿ ಈಗೀಗ ಸ್ವಲ್ಪ ಲೇಟ್ ಅಪ್ಲೋಡ್ ಮಾಡ್ತಿದ್ದೀನಿ. ಸಾರಿ ಅದಕ್ಕೆ ಇನ್ಮೇಲೆ ಆದಷ್ಟು ವೀಡಿಯೋಸ್ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ, ಬೇಗ ಹಂಚಿಕೊಳ್ಳಿಕ್ಕೆ ನಾನು ನಿಮ್ಮ ಜೊತೆ ಬೇಗ ಹಂಚಿಕೊಳ್ಳಿಕ್ಕೆ ಪ್ರಯತ್ನಿಸ್ತೇನೆ. ಇದು ಸಾನೂರಿನ ಗರಡಿ ಕೋಲ. ಈಗಲೇ ನಾವು ಬೇಗ ಬಂದಿರೋ ಕಾರಣ ಅಷ್ಟೊಂದು ಜನ ಇಲ್ಲ. ಅಂದರೆ ಊರಿನವರಿಗೆಲ್ಲ ಗೊತ್ತಿರ್ತದಲ್ಲ ಪರ್ಟಿಕ್ಯುಲರ್ ಟೈಮ್, ಇಷ್ಟೊತ್ತಿಗೆ ಇಷ್ಟು ಗಂಟೆಗೆ ಬಂದರೆ ಸ್ಟಾರ್ಟ್ ಆಗ್ತದೆ ಅಂತ. ನಾವು ಮಂಗಳೂರಿಂದ ಬಂದ ಕಾರಣ ಬೇಗ ಬಂದ್ವಿ, ಮನೆಗೆ ಹೋಗಲಿಲ್ಲ, ಸೀದಾ ಇಲ್ಲಿಗೆ ಬಂದ್ವಿ. ಹಾಗಾಗಿ ಬನ್ನಿ. ತುಂಬ ಜನ ನೋಡಿರ್ಬೋದು ವೀಡಿಯೋಸೆಲ್ಲ, ಆದರೆ ಅವ್ರು ಹೇಗೆ ಬಣ್ಣ ಹಚ್ತಾರೆ ಅದೆಲ್ಲ ನಿಮಗೆ ಗೊತ್ತಿರೋದಿಲ್ಲಲ್ಲ. ಹಾಗೆ ನಾನು ಅವ್ರ ಹತ್ರ ಕೇಳಿ ನನಗೆ ಎಷ್ಟು ಗೊತ್ತು ನಾನು ಅಷ್ಟು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾ ಇದ್ದೇನೆ. ನನಗೆ ಎಷ್ಟು ತಿಳ್ಕೊಂಡಿದ್ದೇನೆ ನಾನು ಅವ್ರ ಹತ್ರ ಮಾತಾಡ್ತಾ ಹಾಗಾಗಿ ಹಂಚಿಕೊಳ್ತೇನೆ. ನಾನು ಇವರನ್ನು ಸಾಧಾರಣವಾಗಿ ಒಂದು 40 ವರ್ಷದಿಂದ ನೋಡ್ತಾ ಇದ್ದೇನೆ. ನಾನು ಚಿಕ್ಕದ್ರಿಂದ ಇವರನ್ನು ನೋಡ್ತಾ ಇದ್ದೇನೆ. ನಮ್ಮ ಮನೆಗೆ ಸಹ ಇವರೇ ಬರೋದು ಕೋಲ ಕಟ್ಟಲಿಕ್ಕೆಲ್ಲ. ಹಾಗೆ ಅವರ ಹಿಂದೆ ಕೂತಿರೋದು ಅವರ ತಾಯಿ. ಅವರೊಬ್ಬರೇ ಬರೋದಿಲ್ಲ, ಅವರಿಗೆ ಹೆಲ್ಪಿಗೆ ಅವರ ತಾಯಿ, ಅವರ ಮಕ್ಕಳು ಎಲ್ಲ ಬರ್ತಾರೆ. ಈ ಕೆಲವೊಂದು ದೈವಗಳು ಎರಡೆರಡು ದೈವ ಒಂದೇ ದಿವಸ ಮಾಡುವಂಥ ಇದು ಇರ್ತದೆ. ಆವಾಗ ಇಬ್ಬರು ಸೇರಿ ಮಾಡ್ತಾರೆ. ಅವರಿಗೆ ಹೆಲ್ಪರ್ ಸಹ ಬೇಕು. ನಾವು ನೆನೆಸಿದಷ್ಟು ಈಸಿ ಇಲ್ಲ ಫ್ರೆಂಡ್ಸ್. ಇದಕ್ಕೆ 1 ಅವರ್ ಕನಿಷ್ಠ 1 ಅಲ್ಲ, ಮೋರ್ ದೆನ್ 1 ಅವರೇ ಬೇಕು. ನಾನು ಚಿಕ್ಕ ಕ್ಲಿಪ್ಪಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ. ತುಂಬ ಲೆಂತಿಯಾಗಿ ವೀಡಿಯೋ ಮಾಡಿದರೆ ಸಹ ನಿಮಗೆ ಸಹ ಬೋರ್ ಆಗ್ತದಲ್ಲ. ಹಾಗೆ ಹೀಗೆ ನಾನು ಕೇಳಿದೆ, ಈ ಬಣ್ಣವನ್ನೆಲ್ಲ ಹೇಗೆ ಹಚ್ಚುತ್ತೀರಿ, ಕಲ್ತಿದ್ರಾ, ಯಾರಾದರೂ ಹೇಳ್ಕೊಟ್ಟಿದ್ದಾರಾ ಅಂತ. ಅದಕ್ಕೆ ಅವ್ರು ಹೇಳಿದರು, ಇಲ್ಲ 2-3 ಜನ್ರೇಷನ್ ಜೊತೆ ನಾವು ಬರ್ತಿದ್ವಲ್ಲ ಚಿಕ್ಕದ್ರಿಂದ, ಅದನ್ನು ನೋಡಿ ಕಲ್ತಂಥ ವಿದ್ಯೆ, ಯಾರು ಹೇಳ್ಕೊಟ್ಟ ವಿದ್ಯೆ ಅಲ್ಲ ಅಂತ ಅವರು ಹೇಳ್ತಾ ಇದ್ರು. ನಾನು ಇಲ್ಲಿ ಫಸ್ಟಿಗೆ ಯೆಲ್ಲೋ ಕಲರ್ ಹಚ್ಚಿದ್ರು ಫ್ರೆಂಡ್ಸ್. ಮುಂದೆ ಹೋಗ್ತಾ ಹೇಳ್ತೇನೆ ಅದು ಯೆಲ್ಲೋ ಕಲರ್ಗೆ ಏನಂತ ಕರೀತಾರೆ ಅಂತೆಲ್ಲ. ಕಂಪ್ಲೀಟ್ ಯೆಲ್ಲೋ ಕಲರ್ ಹಚ್ಚಿದ್ದಾರೆ. ಸ್ವಲ್ಪ ಸಹ ಗ್ಯಾಪ್ ಬಿಡ್ತಾರೆ ಮುಖ ಪೂರ್ತಿ. ಅದ್ರ ಮೇಲೆ ಪೌಡ್ರ್ ಥರದೊಂದು ವೈಟ್ ಕಲರ್ದು ಹಚ್ಕೊಂಡ್ರು, ನೀವು ನೋಡ್ತಿರ್ಬೋದು. ಅದ್ರ ಮೇಲೆ ಐಬ್ರೋಸ್ ಎಲ್ಲ ಕವರ್ ಆದ ಕಾರಣ ಕಣ್ಕಪ್ಪಿನ ಸಹಾಯದಿಂದ ಕ್ಲೀನಾಗೆ ಡ್ರಾ ಮಾಡ್ತಾ ಇದ್ದಾರೆ ನೋಡಿ. ಆ ಚಿಕ್ಕ ಕನ್ನಡಿಯನ್ನೇ ಇಟ್ಕೊಂಡು ಯಾರ ಸಹಾಯವಿಲ್ಲದೆ ಅವರೇ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂದರೆ ಅಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ. ಸಾಧಾರಣ ವರ್ಷದಲ್ಲಿ 3 ತಿಂಗಳು ಕೋಲ ಕಟ್ತಾರೆ ಫ್ರೆಂಡ್ಸ್. ಆದರೆ ಅದು ಅಷ್ಟು ಈಸಿ ಅಲ್ಲ, ನಾವು ನೆನೆಸಿದಷ್ಟು. ನಿದ್ರೆ ಕೆಟ್ಟಬೇಕು, ತುಂಬ ಕಷ್ಟ ಇದೆ ಫ್ರೆಂಡ್ಸ್. ಪಾಪ ಅವರ ಜೀವನ ಸಹ ನೋಡಿ ಎಷ್ಟು ಪೇಷನ್ಸಿಂದ ಅದೆಲ್ಲ ಹೇಗೆ ಮಾಡ್ಕೊಳ್ತಾ ಇದ್ದಾರೆ ಅಂತ. ಇದೆಲ್ಲ ನೋಡಲಿಕ್ಕೆ ಈಗಿನ ಕಾಲದಲ್ಲಿ ಸಿಗಲ್ಲ ಫ್ರೆಂಡ್ಸ್. ನಾವು ಚಿಕ್ಕದಲ್ಲಿರುವಾಗೆಲ್ಲ ಇದನ್ನು ನೋಡೋದೇ ಒಂದು ಇಂಟ್ರೆಸ್ಟ್. ಅವ್ರು ಹಾಗೆ ಬಣ್ಣ ಹಚ್ಚೋಕೆ ನಾವು ಹೋಗಿ ನಿಲ್ಲೋದು,
ಅದನ್ನೆಲ್ಲ ನೋಡೋದು. ಈಗಿನ ಮಕ್ಕಳಿಗೆಲ್ಲ ಅದೆಲ್ಲ ಸಿಗೋದು ಭಾರಿ ಕಮ್ಮಿ. ಯಾಕಂದರೆ ಈಗಿನ ಮಕ್ಕಳು ಎಲ್ಲರೂ ಸಾಮಾನ್ಯವಾಗಿ ಸಿಟಿಯಲ್ಲೇ ಬೆಳೆದಿರ್ತಾರೆ. ರಾಜ್ಯದಲ್ಲಿ ಅಜ್ಜಿ ಮನೆಗೆ ಹೋಗೋದು ಸಹ ಕಮ್ಮಿ ಆಗಿದೆ. ಯಾಕಂದರೆ ತಂದೆ ತಾಯಿ ಇಬ್ಬರು ವರ್ಕಿಂಗ್ ಆಗಿರ್ತಾರೆ. ಬಿಡುವಿಲ್ಲದ ಕಾಲದಿಂದ ಇದೆಲ್ಲ ನೋಡಲಿಕ್ಕೆ ಅವರಿಗೆ ತುಂಬ ಕಷ್ಟ. ಏನಿದ್ರು ಫೋನ್ಸು ಅಥವಾ ಕಂಪ್ಯೂಟರ್, ಟಿ ವಿ ಮುಂದೆನೇ ಅವರ ಟೈಮನ್ನು ಅವರು ಟೈಮ್ ಸ್ಪೆಂಡ್ ಮಾಡ್ತಾರೆ. ಇದೆಲ್ಲ ಸಾಮಾನ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ಇರುವ ಮಕ್ಕಳಿಗೆ ಇದೆಲ್ಲ ನೋಡುವ ಅದೃಷ್ಟ, ಬೆಳೆದ ಮಕ್ಕಳಿಗೆ ಎಲ್ಲ ಇದೆಲ್ಲ ನೋಡುವ ಅದೃಷ್ಟ ಅಂತ ಹೇಳ್ಬೋದು. ಈ ಈ ಸಮಯದಲ್ಲಿ ನನ್ನ ಮಕ್ಕಳು ಅಥವಾ ನಮ್ಮ ಫ್ಯಾಮಿಲಿಯ ಮಕ್ಕಳು ಲಕ್ಕಿ ಅಂತ ಸಹ ಹೇಳ್ಬೋದು. ಇದೆಲ್ಲ ನೋಡಲಿಕ್ಕೆ ಸಿಗ್ತದೆ. ಕೆಲವರಿಗೆ ಇದ್ರ ಬಗ್ಗೆ ಏನಂತಲೇ ಗೊತ್ತಿರೋದಿಲ್ಲ. ಹಾಗೆ ಇದೆಲ್ಲ ನಮ್ಮ ಮ್ಯಾಂಗ್ಳೂರಿನ ಟ್ರೆಡಿಷನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಯೆಲ್ಲೋ ಕಲರ್ಗೆ ಮಂಜೋಲ್ದ ಅರದಲ ಅಂತ ಹೇಳ್ತಾರೆ. ಕೆಂಪುದು ಇಂಗಲ್ಕರ್ ಅಂತ ಹೇಳ್ತಾರೆ. ವೈಟಿಗೆ ಸಬೇದಿ ಅಂತ ಹೇಳ್ತಾರೆ. ಬ್ಲ್ಯಾಕ್ ಕಲರ್ ನಾರ್ಮಲಿ ಕಣ್ಕಪ್ಪು. ಈಗ ನೋಡಿ ಎಲೆ ತಗೊಂಡು ಹಾಕ್ಕೊಂತಿದ್ದಾರೆ.
ನನ್ನನ್ನು ನೋಡಿ ಅಷ್ಟು ಪರಿಚಯ ಇಲ್ಲ, ಹಾಗಾಗಿ ಅವ್ರು ಕೇಳ್ತಿದ್ದಾರೆ. ನಾವು ಯಾವತ್ತಾದರೂ ವರ್ಷಕ್ಕೊಮ್ಮೆ ಹಾಗೆಲ್ಲ ಹೋಗೋದಲ್ಲ, ಹಾಗೆ ಕೇಳ್ತಿದ್ದಾರೆ ಯಾರು ಎಲ್ಲಿ ನಿಮ್ಮ ದೂರದಲ್ಲ. ನಾನಂದೆ ನಾನು ಈ ಊರಿನವಳೆ, ನನ್ನ ಮಾವನ ಹೆಸರು ಹೇಳಿದೆ, ಅವರ ಸೊಸೆ ಅಂತ. ಹೌದಾ, ಹಾಗಾದರೆ ನೀವು ಇಲ್ಲಿಯೇ ಮಗಳು ಅಂತ ಸಹ ಹೇಳ್ಬೋದು ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ಬೆಳಿಗ್ಗೆಗಿಂತ ರಾತ್ರಿ ಇನ್ನೂ ಚೆಂದ, ಅಂದರೆ ಆ ಲೈಟಿನ ಎಫೆಕ್ಟಿಗೆಲ್ಲ ತುಂಬ ಗ್ರ್ಯಾಂಡ್ ಸಹ ಇರ್ತದೆ, ತುಂಬ ಜನ ಸಹ ಬರ್ತಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ, ನಾನು ಫಸ್ಟ್ ಟೈಮಲ್ಲ, ವರ್ಷನೂ ಬರ್ತೀನಿ, ನೋಡಿದ್ದೀನಿ. ಹೌದು, ಆದರೆ ಇಂಥ ಚಾನ್ಸ್ ನನಗೆ ಮಿಸ್ ಮಾಡಲಿಕ್ಕಿಲ್ಲ, ಹಾಗಾಗಿ ನಿಮ್ಮ ವೀಡಿಯೋವನ್ನು ತೆಕ್ಕೊಳ್ತಾ ಇದ್ದೇನೆ. ವೇಷದೆಲ್ಲ ನನ್ನ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್, ಅದರಲ್ಲಿ ಹಂಚ್ಕೊಳ್ಳಿಕ್ಕೆ, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಸಹ ಇದನ್ನು ತೋರಿಸ್ಲಿಕ್ಕೆ, ಶೇರ್ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದೇನೆ ಅವ್ರ ಹತ್ರ. ಅಡಿಕೆದು ಎಲೆ ಇರ್ತದಲ್ಲ, ಅದು ಡ್ರೈ ಆದದನ್ನು ಆ ಥರ ಕಟ್ಟೆಲ್ಲ ಮಾಡಿಕೊಂಡು ಪೀಸ್ ಮಾಡ್ಕೊಂಡಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಕಟ್ತಾ ಇದ್ದಾರೆ ಈಗ ಒಂದು ಹಗ್ಗದ ಸಹಾಯದಿಂದ. ಇದಕ್ಕೆ ಕೋರದರೆ ಅಂತಾರೆ, ಇದಕ್ಕೆ ಕೆಬಿನೋಲ್ ಅಂತಾರೆ. ನೋಡಿ ಇಷ್ಟೊಂದೆಲ್ಲ ಆರ್ನಮೆಂಟ್ಸ್ ಹಾಕ್ಕೊಂಡು, ಅಂದರೆ ಅಷ್ಟು ಸುಲಭವಲ್ಲ ದೈವಪಾತ್ರಿಗಳ ಕೆಲಸ. ಹಾಗೂ ನೋಡಿ ಆ ಚಿಕ್ಕ ಕನ್ನಡಿ ಸಹಾಯದಿಂದನೇ ಮುಂಚಿನ ಕಾಲಿನ ಥರ ಎಲ್ಲ ಕಿವಿ ಓಲೆ ಆಗಲಿ ಕತ್ತಿದಾಗಲಿ ಪ್ರತಿಯೊಂದು ಸಹ ಆ ಚಿಕ್ಕ ಕನ್ನಡಿ ಸಹಾಯದಿಂದನೇ ಸೆಟ್ ಮಾಡ್ಕೊಳ್ತಾ ಇದ್ದಾರೆ ಪ್ರತಿಯೊಂದು ಸಹ. ಏನಿದೆ ಅದಕ್ಕೆ ಹಳೆ ಹೂವು ಎಲ್ಲ ತೆಗೆದು ಹೊಸ ಹೂವು ಎಲ್ಲ ಹಾಕಿ ಕ್ಲೀನಾಗಿ ಸೆಟ್ ಮಾಡ್ತಾ ಇದ್ದಾರೆ. ನೋಡಿ ನಿಮಗೆ ಕಾಣ್ತಿರ್ಬೋದು.
ಇಪ್ಪತ್ತು ಎಕಡೆ ಫೋನ್ ಮಾಡ್ಕೊಂಡ ಗೊತ್ತಲ್ಲ ಭಯ್ಯ ಭಯ್ಯ ಉಂಡ ತೂಟೆ ಹಾಂ ಪಟ್ಟಿಯ ಮೇಲೆ ಮಂಗಳೂರು ಮಲ್ಲಿಗೆ ಇಡ್ತಾರೆ. ತಲೆಮಣಿ ಈಗ ಕಟ್ಟುತ್ತಿರುವುದಕ್ಕೆ ತಲೆಮಣಿ ಅಂತಾರೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು, 3 ಥರದ ಹೂ ಹಾಕಿ. ಡ್ರೆಸ್ ಪ್ರತಿಯೊಂದು ಅವರೇ ತೊಗೊಂಡು ಬರ್ತಾರೆ. ಅಂದರೆ ಆರ್ನಮೆಂಟ್ಸ್ ಒಂದು ಬಿಟ್ಟು, ಬೆಳ್ಳಿ ಬಂಗಾರ ಬಿಟ್ಟು ಮತ್ತೆಲ್ಲ ಅವರೇ ತೊಗೊಂಡು ಬರ್ತಾರೆ. ಆಗ್ತಾ ಬಂತು. ಕೈದಂಡೆ ಇಲ್ಲಿರೋದು ಕೈದಂಡೆ ಅಂತಾರೆ. ಅನಿಸಿರ್ಬೋದು ಈ ಬಣ್ಣಗಳು ಎಲ್ಲಿ ಸಿಗ್ತದೆ ಅಂತ. ದಕ್ಷಿಣ ಕನ್ನಡದಲ್ಲಿ ಯಾವುದೇ ಮಾರ್ಕೆಟ್ ಅಂದರೆ ಅದರದ್ದಾದ ಅಂಗಡಿಗಳಿರ್ತವೆ, ಅಲ್ಲಿ ಹೋದರೆ ಕೇಳಿದರೆ ಕೊಡ್ತಾರೆ ಅಂತ ಹೇಳಿದ್ರು ಅವರು. ಐಕ್ತಾರೆ ಒಂದು ಪೇರ್ ತಲಪಟ್ಟ. ಇದಕ್ಕೆ ತಲಪಟ್ಟ ಅಂತ ಕರೀತಾರೆ.
ಈ ವಿಡಿಯೋ ಇನ್ನೂ ಇದೆ ಫ್ರೆಂಡ್ಸ್, ಪಾರ್ಟ್ ಸೆಕೆಂಡಲ್ಲಿ ಸಹ ಹಾಕ್ತೇನೆ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ ಫ್ರೆಂಡ್. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್. ಬಾಯ್.